ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಮಾಹಿತಿ ಮಾತುಕತೆ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಎನ್ನುವಂತಹ ಈ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮಗೆ ಪ್ರತಿ ವಾರ ಒಂದೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ, ಸುರಕ್ಷಾ ಸಂಜೀವಿನಿ ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಅರ್ಪಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಈ ವಾರದ ವಿಷಯ ಬಗ್ಗೆ ಬಹಳ ಒಂದು ವಿಶೇಷ ವಿಷಯವನ್ನು ನಾವು ಆರಿಸಿಕೊಂಡಿದ್ದೇವೆ. ಹಲ್ಲು ಮತ್ತು ಹಲ್ಲಿಗೆ ಸಂಬಂಧ ಇರುವಂತಹ ಮೂಢನಂಬಿಕೆಗಳು. ಹಲ್ಲಿಗೆ ಮತ್ತು ಮೂಢನಂಬಿಕೆಗಳಿಗೆ ಬಹಳ ಸಣ್ಣದರಿಂದಲೇ ನಮಗೆ ಮೂಢನಂಬಿಕೆಗಳನ್ನು ಒಂದು ರೀತಿಯಲ್ಲಿ ನಮ್ಮ ಮೇಲೆ ಹೇರ್ತಾರೆ. ಅದನ್ನು ನಮಗೆ ಪ್ರಾಯ ಬಂದಿರುವುದಿಲ್ಲ, ಆದರೂ ನಮಗೆ ಗೊತ್ತಿಲ್ಲದ ಹಾಗೆ ಹಲ್ಲಿನ ಬಗ್ಗೆ ಒಂದಷ್ಟು ವಿಷಯಗಳು ನಾವು ಕೇಳಿ ಕೇಳಿ ಬೆಳೀತೇವೆ. ಮೊದಲಿಗೆ ಹೇಳುವಾಗ ಹಲ್ಲು, ಮೇಲಿನ ಹಲ್ಲು ಕೀಳುವಾಗ ಅದು ನಮ್ಮ ನರಮಂಡಲಕ್ಕೆ ದೌರ್ಬಲ್ಯ ಮಾಡ್ತದೆ, ನಮ್ಮ ನೆನಪಿನ ಶಕ್ತಿಯನ್ನು ಕುಂಠಿತ ಮಾಡ್ತದೆ, ನಮ್ಮ ಮೆದುಳಿಗೆ ಹಾನಿ ಮಾಡ್ತದೆ, ದೃಷ್ಟಿಗೆ ಹಾನಿ ಮಾಡ್ತದೆ. ಇಂತಹ ಎಲ್ಲ ಮಾತುಗಳನ್ನು ಕೇಳ್ತೇವೆ ನಾವು. ಇದೆಲ್ಲ ಸತ್ಯವಾ? ನೋಡಿ, ಒಬ್ಬ ದಂತವೈದ್ಯರಾಗಿ ಜನರಲ್ಲಿ ತಪ್ಪು ಕಲ್ಪನೆಗಳನ್ನು ನಿವಾರಿಸುವುದು ನಮ್ಮ ಒಂದು ಸಾಮಾಜಿಕ ಹೊಣೆಗಾರಿಕೆ. ಈ ಒಂದು ಪ್ರಶ್ನೆ ಪ್ರತಿದಿನ, ಇವತ್ತು ನಾನು 22 ವರ್ಷಗಳಿಂದ ದಂತವೈದ್ಯಕೀಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು 70-80 ವರ್ಷದಿಂದ ಲಕ್ಷಾಂತರ ಮಂದಿ ದಂತವೈದ್ಯರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಪ್ರತಿದಿನ ಹಲ್ಲು ಕೀಳಿಸ್ಲಿಕ್ಕೆ ನಮ್ಮ ಡೆಂಟಲ್ ಚೇರ್ ಮೇಲೆ ಕೂತಾಗ ಕೇಳುವಂಥ, ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ, ಡಾಕ್ಟ್ರೇ ಕೂಳಿದೆತ್ತಂಡ ಕಣ್ಣು ದೃಷ್ಟಿ ಮಂದಾಪುಂಡ ಅಂತೇಳಿ. ಇದು ನಮಗೆ ಕೇಳಿ ಹೇಳಿ ಸಾಕಾಗಿದೆ. ಅಷ್ಟು ಬಾರಿ ಜನರು ಕೇಳ್ತಾರೆ. ಇದು ಯಾಕೆ ಬಂದಿದೆ ಅನ್ನೋದು ಅಪ್ರಸ್ತುತ ಇಲ್ಲಿ. ಯಾಕೆಂದರೆ ಬಹುಶಃ ಅಜ್ಜಿ ಕಥೆಗಳ ಕಾಲದಿಂದಲೇ ಇದು ಬಂದಿರ್ಬೋದು. ಮೇಲ್ಗಡೆ ಹಲ್ಲು ಕೀಳಿಸಬಾರದು, ಕಿತ್ತರೆ ದೃಷ್ಟಿ ಮಂದವಾಗ್ತದೆ, ಮತ್ತು ಮೇಲ್ಗಡೆ ಹಲ್ಲಿಗೂ ಮೆದುಳಿಗೂ ಸಂಬಂಧ ಇದೆ ಅಂಥೇಳಿ ಒಂದು ನಮ್ಮ ಮೆದುಳಿನ ಒಳಗೆ ಯಾರೋ ತುರುಕಿಬಿಟ್ಟಿದ್ದಾರೆ. ಅದು ತಲೆತಲಾಂತರಗಳಿಂದ ಶತಮಾನಗಳಿಂದ ತಂದೆಯಿಂದ ಮಕ್ಕಳಿಗೆ ಬಳುವಳಿಯಾಗಿ ಬರ್ತಾನೇ ಇದೆ. ಸೊ ಪ್ರತಿ ರೋಗಿಯೂ ಸಹ ಹಲ್ಲು ಕೀಳಿಸುವ ಮೊದಲು, ಈ ಮೇಲ್ಗಡೆ ಹಲ್ಲನ್ನು ಕೀಳಿಸುವ ಮೊದಲು ಈ ಪ್ರಶ್ನೆಯನ್ನು ಕೇಳಿ. ಅದು ಪರಂಪರೆಯಿಂದ ಬಂದ ಪ್ರಶ್ನೆ. ವಂಶ ಪಾರಂಪರ್ಯವಾಗಿ ಬಂದಂತಹ, ಬಳುವಳಿಯಾಗಿ ಬಂದಂತಹ ಒಂದು ಪ್ರಶ್ನೆ. ಇದು ಶುದ್ಧವಾದಂಥ ತಪ್ಪು ಕಲ್ಪನೆ, ಅಪನಂಬಿಕೆಗಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟರವರೆಗೆ ನಾನು 22 ವರ್ಷಗಳಿಂದ ಹಲ್ಲು ಕೀಳ್ತಾನೆ ಇದ್ದೇನೆ. ಏನಿಲ್ಲ ಅಂದರೆ ನಾನು ಒಂದು ಸಾಮಾನ್ಯ 1.5-2 ಲಕ್ಷ ಹಲ್ಲು ಕಿತ್ತಿರ್ಬೋದು. ಮೇಲ್ಗಡೆ ಹಲ್ಲು ಒಂದು 75,000ದಿಂದ 1 ಲಕ್ಷ ಹಲ್ಲು ಕಿತ್ತಿರ್ಬೋದು. ಇಷ್ಟರವರೆಗೆ ಮೇಲ್ಗಡೆ ಹಲ್ಲು ಕಿತ್ತು ಯಾರಿಗೂ ಸಹ ಕಣ್ಣಿನ ದೃಷ್ಟಿ ಮಂದ ಆಗಲಿಲ್ಲ, ಅಥವಾ ಮೆದುಳಿನ ಜ್ಞಾಪಕ ಶಕ್ತಿಯೂ ಕಡಿಮೆ ಆಗಿಲ್ಲ, ಮೆದುಳಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ನಮ್ಮ ಹಲ್ಲಿಗೂ ಕಣ್ಣಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಹಾಗೆಯೇ ನಮ್ಮ ಹಲ್ಲಿಗೂ ಮೆದುಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮೆದುಳಿಗೆ ಕಣ್ಣಿಗಿರುವಂಥ ನರ ಬೇರೆಯೇ, ಆಪ್ಟಿಕ್ ನರ್ವ್ ಅಂತ ಹೇಳ್ತೇವೆ. ಅದೇ ರೀತಿ ಮೇಲ್ಗಡೆ ಹಲ್ಲಿಗೆ ಇರುವಂಥ ನರ ಬೇರೆ, ಟ್ರೈಜಮೈನಲ್ ನರ್ವ್, ಅದಕ್ಕೂ ಇದಕ್ಕೂ ಬೇರೆಯೇ ಆದಂಥ ನರ ಇರುವಂಥದ್ದು. ಹಾಗಿರುವಾಗ ಇದಕ್ಕೂ ಕಣ್ಣಿಗೂ ಹಲ್ಲಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇಷ್ಟರವರೆಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆದರೆ ಕೆಲವೊಮ್ಮೆ ಇಂಜೆಕ್ಷನ್ ಕೊಡುವಾಗ, ಈ ಲಿಟ್ರೇಚರ್ ತೆಗೆದು ನೋಡಿದಾಗ ಹಲ್ಲಿಗೆ ಕೊಡುವಂಥ ಇಂಜೆಕ್ಷನ್ ಕೊಡುವಾಗ ಅದು ರಕ್ತನಾಳಕ್ಕೆ ತಾಗಿ ರಿಫ್ಲೆಕ್ಸ್ ಕಾಂಟ್ರಾಕ್ಷನ್ ಆಗಿ ಕಣ್ಣಿನ ರಕ್ತನಾಳಗಳು ಕಾಂಟ್ರಾಕ್ಟ್ ಆಗಿ ಕಂಪಿಸಿಕೊಂಡು ರಕ್ತ ಸಪ್ಲೈ ಕಡಿಮೆಯಾಗಿ 4-5 ಬ್ಲೈಂಡ್ನೆಸ್ ಆದಂಥ ರಿಪೋರ್ಟ್ ಇದೆ. ಅದು ಹಲ್ಲು ಕಿತ್ತಾಗಿರುವಂಥದ್ದಲ್ಲ, ಇಂಜೆಕ್ಷನ್ ಕೊಡೋ ಸಮಯದಲ್ಲಿ ಆಗಿದ್ದು. ಇದು ಸುಮಾರು 100 ವರ್ಷ ಇತಿಹಾಸದಲ್ಲಿ ನಮ್ಮ ಲಿಟ್ರೇಚರ್ನಲ್ಲಿ ಇರುವಂಥ 4-5 ದೃಷ್ಟಾಂತಗಳು. ಅದರ ಅರ್ಥ ಹಲ್ಲು ಕಿತ್ತರೆ ಕಣ್ಣು ಮಂದ ಆಗ್ತದೆ ಅಂತಲ್ಲ. ಯಾವುದೇ ರೀತಿಯ ಎವಿಡೆನ್ಸ್ ಇಲ್ಲ. ಇದು ಒಂದು ಶುದ್ಧವಾದಂಥ ತಪ್ಪು ಕಲ್ಪನೆ. ಜನರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮೇಲುಗಡೆ ಹಲ್ಲನ್ನು ಕೇಡಾಗಿದ್ದರೆ ಅಥವಾ ಹುಳ ಆಗಿದ್ದರೆ ರೂಟ್ ಕೆನಾಲ್ ಮಾಡಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ಉಳಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ ಯಾವುದೇ ನಿರ್ಭೀತಿ ಇಲ್ಲದೆ ತೆಗೆಸ್ಕೊಳ್ಳಿ. ನಿಮ್ಮ ಕಣ್ಣಿಗೂ ನಿಮ್ಮ ಮೆದುಳಿಗೂ ನಿಮ್ಮ ಹಲ್ಲಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ತಾವು ಯಾವುದೇ ಈ ವಿಷಯದ ಬಗ್ಗೆ ಗಲಿಬಿಲಿ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ.
ಹಲ್ಲಿನ ಬಗ್ಗೆ ಒಂದಲ್ಲ ಒಂದು ರೀತಿಯ ಪ್ರಶ್ನೆಗಳು ಯಾವಾಗಲೂ ಇರ್ತದೆ. ಉದಾಹರಣೆಗೆ ಈಗ ಹೇಳುವುದಿದ್ದರೆ ದವಡೆ ಹಲ್ಲುಗಳು ತೆಗೆದರೆ ಬುದ್ಧಿಶಕ್ತಿ ಕಡಿಮೆ ಆಗ್ತದೆ, ಅದರಲ್ಲೂ ಕೂಡ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ, ಈ ರೀತಿಯ ಮಾತುಗಳು ಬರ್ತದೆ. ಇದೆಲ್ಲವೂ ಯಾಕೆ? ಏನಾಗಿದೆ ಅಂದರೆ, ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದೇವೆ ವಿಸ್ಡಮ್ ಟೂತ್ ಅಂತ 3ನೇ ದವಡೆಯಲ್ಲಿ ಹೇಳ್ತೇವೆ. ಅದು ಬುದ್ಧಿ ಮೊಳೆಯುವ ಸಮಯದಲ್ಲಿ ಹಲ್ಲು ಮೊಳೆಯುತ್ತದೆ ಅಂತೇಳಿ. ಈಗ ಸಾಮಾನ್ಯವಾಗಿ ಹುಡುಗಾಟಿಕೆಯಿಂದ ಟೀನೇಜಿಂದ ಅಡಲ್ಟ್ ಹಂತಕ್ಕೆ ಬರುವಾಗ ಹಲ್ಲು ಮೊಳೆಯುವ ಸಮಯದಲ್ಲಿ ಬುದ್ಧಿ ಸಹ ಮೊಳೆಯುತ್ತದೆ. ಅದಕ್ಕೆ ನಾವು ವಿಸ್ಡಮ್ ಟೂತ್ ಅಂತ ಹೇಳ್ತೇವೆ. ಇದನ್ನು ಜನ ಏನು ಮಾಡ್ತಾರೆ, ಈ 3ನೇ ದವಡೆಯೆಲ್ಲ ಮುಂಚಿನ ಕುಳ್ಳಿ ದೆಪ್ಪೊಡ್ಚಿದ್ದು ಎತ್ತಂಟ ಇರೆಗ್ ವೀಕ್ನೆಸ್ ಹಾಕೊಂಡು ಬುಕ್ಕ ಇರ್ನ ಬುದ್ಧಿಶಕ್ತಿ ಕಡಿಮೆ ಹಾಕೊಂಡು, ಇದೆಲ್ಲ ತಪ್ಪು ಕಲ್ಪನೆ. ಯಾಕೆಂದರೆ ನಮ್ಮ ಹಲ್ಲಿಗೂ ಬುದ್ಧಿಶಕ್ತಿಗೂ ಬ್ರೈನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ವಿಸ್ಡಮ್ ಟೂತ್ ಬರುವಾಗ ಅಡ್ಡದಿಡ್ಡಿಯಾಗಿ ಓರೆಕೊರೆಯಾಗಿ ಬಂದರೆ, ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ ಪೆರಿಕೊರನೈಟಿಸ್ ಅಂತೇಳಿ, ಜ್ವರ ಬರುವಂಥದ್ದು, ಕಿವಿ ತುಂಬಿಕೊಳ್ಳುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಕಿವಿ ನೋವು ಬರುವಂಥದ್ದು, ಇಂಥ ಹಲವಾರು ತೊಂದರೆಗಳಿರ್ತದೆ. ಸೊ ಅಂತಹ ಸಂದರ್ಭಗಳಲ್ಲಿ ಹಲ್ಲಿನ ಎಕ್ಸ್ರೇ ತೆಗೆದು ಹಲ್ಲು ತೆಗಿಬೇಕು ಅಂತ ವೈದ್ಯರು ನಿರ್ಧರಿಸ್ತಾರೆ, ಹಲ್ಲು ತೆಗಿತಾರೆ. ಬುದ್ಧಿಶಕ್ತಿಗೂ ಯಾವುದೇ ಕುಂದು ಬರುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ದವಡೆ ಹಲ್ಲಾಗಲಿ ಮೇಲಿನ ಹಲ್ಲಾಗಲಿ ಅದಕ್ಕೂ ಬುದ್ಧಿಶಕ್ತಿಗೂ ನೆನಪಿಗೂ ದೃಷ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇದೇ ರೀತಿಯಾಗಿ ಇನ್ನೊಂದು ಮಾತು, ಅದು ಸಣ್ಣ ಮಕ್ಕಳಲ್ಲಿ ವಿಶೇಷವಾಗಿ ಹಲ್ಲು ಅಂತ ಬರ್ತದೆ ಮಕ್ಕಳಿಗೆ. ಅದು ಸಹಜವಾಗಿ ಸಣ್ಣದಿರುವಾಗ ಬರುವಂತಹ ಹಲ್ಲು. ಈ ಹಲ್ಲುಗಳು ಒಂದು ವೇಳೆ ಹಾಳಾದರೂ ಕೂಡ ಏನು ತೊಂದರೆ ಇಲ್ಲ, ಅದಕ್ಕೆ ಚಿಕಿತ್ಸೆ ಬೇಕಾಗಿಲ್ಲ, ಈ ರೀತಿಯ ಮಾತುಗಳು ಕೂಡ ನಾವು ಕೇಳಿದ್ದೇವೆ. ಇದೆಲ್ಲ ಯಾಕೆ? ಹೌದು, ಇದು ಒಂದು ತಂದೆ ತಾಯಂದರಲ್ಲಿ ಒಂದು ತಪ್ಪು ಕಲ್ಪನೆ. ಎಂಚಾಂಟ್ಲ ಬೂರ್ತು ಪೋಪಣ ಕೂಳಿಯತ್ತ ದಾಯಿಗೈಕ್ ಮರದು ಮಾಡ್ಬೋಡು, ದಾಯಿಗೈಕ್ ಖರ್ಚು ಮಾಡ್ಬೋಡು ಅಂತೇಳಿ. ಯಾಕಾಗಿ ನಾವು ಹಲ್ಲಿಗೆ ಖರ್ಚು ಮಾಡಬೇಕು, ಹಲ್ಲು ಉಳಿಸಬೇಕು, ಅದು ಹೇಗೂ ಬಿದ್ದು ಹೋಗ್ತದೆ, ಹೊಸ ಹಲ್ಲು ಬರ್ತದೆ ಅಂತ ಒಂದು ತಾತ್ಸಾರ ಮನೋಭಾವ. ಇದು ಖಂಡಿತವಾಗಿ ಅಂತ ಒಂದು ತಪ್ಪು ಕಲ್ಪನೆ. ಹಾಗೆ ಮಾಡಲೇಬಾರದು. ಯಾಕೆಂದರೆ ಒಬ್ಬ ಮಗುವಿನ ಬೆಳವಣಿಗೆಗೆ, ಅದು ದೈಹಿಕ ಬೆಳವಣಿಗೆ ಇರ್ಬೋದು, ಮಾನಸಿಕ ಬೆಳವಣಿಗೆಗೆ ಹಲ್ಲು ವೆರಿ ಎಸೆನ್ಷಿಯಲ್. ಯಾಕೆಂತ ಹೇಳಿದರೆ, ಒಬ್ಬ ಮಗುವಿನ ಹಲ್ಲು ಹಾಳಾಗಿದ್ದರೆ, ಹಲ್ಲು ಸರಿ ಇಲ್ಲ ಅಂದರೆ ಅವನು ಜಗಿಯಲ್ಲ, ತಿನ್ನೋಕ್ಕಾಗಲ್ಲ. ಆವಾಗ ಅವನ ದೈಹಿಕ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಒಂದು ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ, ದೈಹಿಕ ಬೆಳವಣಿಗೆಗೆ ಹಲ್ಲು ಅತಿ ಅಗತ್ಯ. ನಾವು ನೋಡಿದ್ದೇವೆ, ಮಕ್ಕಳು ಹಲ್ಲು ನೋವಿದ್ರೆ ಏನು ಕೊಟ್ಟರು ತಿನ್ನೋದಿಲ್ಲ, ಅವರಿಗೆ ಇಷ್ಟವಾದ ಚಾಕ್ಲೇಟ್ ಕೊಟ್ಟರು ತಿನ್ನೋದಿಲ್ಲ, ಅವರಿಗೆ ಇಷ್ಟವಾದ ಐಸ್ ಕ್ರೀಮ್ ಕೊಟ್ಟರು ತಿನ್ನೋದಿಲ್ಲ, ಅವರಿಗೆ ಇಷ್ಟವಾದ ತಿಂಡಿ ಕೊಟ್ಟರು ತಿನ್ನಲ್ಲ. ಆವಾಗ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ತದೆ, ನಂಬರ್ 1. ಇನ್ನೂ ಮಾನಸಿಕವಾದಂಥ ಬೆಳವಣಿಗೆ. ಇಮ್ಯಾಜಿನ್, ಒಂದು ಸಣ್ಣ ಮಗುವಿಗೆ ಮುಂದುಗಡೆ ಎಲ್ಲ ಹಲ್ಲೆಲ್ಲ ಹಾಳಾಗಿ ಹೋಗಿರ್ತದೆ, ಹುಳಿ ಬಿತ್ತಿನಾಗೆ ಆಗ್ತದೆ, ಹಲ್ಲೆಲ್ಲ ತುಂಡಾಗಿ ಕೇಡಾಗಿ ಕ್ಯಾವಿಟಿಯಾಗಿ ಹೋಗಿರ್ತದೆ. ಆವಾಗ ಶಾಲೆಗೆ ಹೋಗ್ತಾನೆ ಮಕ್ಕಳು, ಪಕ್ಕದ ಸಹಪಾಠಿ ಅಜ್ಜ, ಹಲ್ಲಿಲ್ಲದವನು ಅಜ್ಜ ಅಂತ ಕರೀತಾನೆ, ಅಥವಾ ಅವನ ಹಲ್ಲನ್ನು ನೋಡಿ ಇವನನ್ನು ನಗ್ತಾರೆ. 4 ಮಕ್ಕಳು ಸೇರಿ ಇವನನ್ನು ಇನ್ನೊಬ್ಬ ಹಲ್ಲಿಲ್ಲದ ಮಗುವನ್ನು ನಗ್ತಾರೆ. ಆವಾಗ ಅವನಿಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ, ಅಥವಾ ಅವನು ನಗುವುದನ್ನು ಕಡಿಮೆ ಮಾಡ್ತಾನೆ, ಐಸೋಲೇಟ್ ಆಗ್ತಾನೆ. ಸೊ ಎಲ್ಲರ ಜೊತೆ ಮಿಂಗಲ್ ಆಗಲ್ಲ. ಅದು ಅವನ ಸೈಕಲಾಜಿಕಲ್ ಡೆವಲಪ್ಮೆಂಟಿಗೆ ತೊಂದರೆ ಆಗುತ್ತೆ ಮಗುವಿನ. ಸೊ ಒಂದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗಬೇಕು ಅಂತೇಳಿ ಆದರೆ ಸುಂದರವಾದಂತಹ ಹಲ್ಲುಗಳು ಇರಲೇಬೇಕು. ಚೆನ್ನಾಗಿ ನಗಲಿಕ್ಕೆ, ಜಗಿಲಿಕ್ಕೆ ಮತ್ತು ಸೈಕಲಾಜಿಕಲ್ ಡೆವಲಪ್ಮೆಂಟಿಗೂ ಹಲ್ಲು ಖಂಡಿತ ಅವಶ್ಯಕ. ಸೊ ಹಲ್ಲು ಹೇಗಿದ್ದರೂ ಬಿದ್ದು ಹೋಗುವ ಹಲ್ಲು ಅಂತ ಹೇಳುವ ಒಂದು ನಿರ್ಲಕ್ಷ್ಯ ಧೋರಣೆ ಖಂಡಿತ ತಪ್ಪು. ಯಾವುದೇ ತಂದೆ ತಾಯಂದಿರು ಈ ತಪ್ಪನ್ನು ಮಾಡಬೇಡಿ. ಹಲ್ಲನ್ನು 10 ವರ್ಷದವರೆಗೆ ಉಳಿಸಿಕೊಳ್ಳಲೇಬೇಕು. ಅದಕ್ಕೆ ಶಾಶ್ವತ ಹಲ್ಲುಗಳಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತೇವೆ ಅದೇ ರೀತಿ ಹಲ್ಲನ್ನು ಕ್ಲೀನ್ ಮಾಡುವಂಥದ್ದು, ನಿರಂತರವಾಗಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರ ಬಳಿ ಹೋಗಿ ಅದನ್ನು ಫ್ಲೋರೈಡ್ ಅಪ್ಲಿಕೇಶನ್ ಮಾಡುವಂತಿರ್ಬೋದು, ತೂತಾಗಿದ್ದರೆ ಫಿಲ್ಲಿಂಗ್ ಮಾಡಿಸುವಂಥದ್ದು, ಅಥವಾ ರೂಟ್ ಕೆನಾಲ್ ಪಲ್ಪಾಟಮಿ ಅಂತ ಹೇಳ್ತೇವೆ ಮಕ್ಕಳಲ್ಲಿ, ಅದನ್ನು ಸಹ ಮಾಡಿಸಿಕೊಳ್ಳಲೇಬೇಕು. ಇನ್ನೊಂದು ವಿಚಾರ, ಈ ಹಲ್ಲು ಬೀಳುವ ಸಮಯಕ್ಕಿಂತ ಬೇಗ ಬಿದ್ದರೆ ಮುಂದೆ ಬರುವ ಹಲ್ಲು ಓರೆಕೊರೆಯಾಗಿ ಬರ್ತದೆ. ಇದನ್ನು ನಾವು ನ್ಯಾಚುರಲ್ ಸ್ಪೇಸ್ ಮೇಂಟೈನರ್ ಅಂತ ಹೇಳ್ತೇವೆ. ಒಂದು ಹಲ್ಲು ಬಿದ್ದು ಹೋದರೆ ಅದು ಇರುವಷ್ಟು ಸಮಯ ಇರಲಿಲ್ಲ ಅಂದರೆ ಮುಂದೆ ಬರುವ ಹಲ್ಲು ಅದರ ಜಾಗದಿಂದ ಮುಂದೆ ಬರ್ತದೆ, ಪರ್ಮನೆಂಟ್ ಹಲ್ಲು. ಆವಾಗ ನಮಗೆ ಉಬ್ಬು ಹಲ್ಲು ಬರುವ ಸಾಧ್ಯತೆ ಇದೆ. ಸೊ ಬೆಸ್ಟ್ ಆವಾಗ ನಾವು ಆ ಜಾಗವನ್ನು ಉಳಿಸಲಿಕ್ಕೆ ಸ್ಪೇಸ್ ಮೇಂಟೈನರ್ ಅಂತೇಳಿ ಒಂದು ಆರ್ಟಿಫಿಷಿಯಲ್ ಇದನ್ನು ಡಿವೈಸನ್ನು ಇಡಬೇಕಾಗತ್ತೆ. ದ ಬೆಸ್ಟ್ ನ್ಯಾಚುರಲ್ ಸ್ಪೇಸ್ ಮೇಂಟೈನರ್ ಈಸ್ ದ ಟೂತ್ ಇಟ್ ಸೆಲ್ಫ್. ಮಿಲ್ಕ್ ಟೂತನ್ನು ನಾವು ಅದು 10 ವರ್ಷದವರೆಗೆ ಉಳಿಯುವ ರೀತಿಯಲ್ಲಿ ನಾವು ವ್ಯವಹರಿಸಬೇಕು. ಆವಾಗ ದವಡೆ ಬೆಳವಣಿಗೆಯೂ ಆಗುತ್ತೆ, ಮುಂದೆ ಬರುವ ಹಲ್ಲು ಅಡ್ಡದಿಡ್ಡಿಯಾಗಿ ಬರುವುದಿಲ್ಲ, ದವಡೆನ ಬೆಳವಣಿಗೆಯಾಗಿ ಹಲ್ಲು ಬರುವ ಜಾಗದಲ್ಲೇ ಬಂದು ಒರೆಯಾಗಿ ವಕ್ರದಂಥ ಸಮಸ್ಯೆ ಬರುವುದು ಕಡಿಮೆ ಆಗ್ತದೆ. ಈ 3 ಕಾರಣದಿಂದ ದೈಹಿಕ ಬೆಳವಣಿಗೆ, ವಕ್ರದಂಥ ಸಮಸ್ಯೆ ಬರಬಾರ್ದು, ಮಾನಸಿಕ ಬೆಳವಣಿಗೆ, ಈ 3ಕ್ಕೂ ಹಲ್ಲು ಅತಿ ಅಗತ್ಯ. ಯಾವುದೇ ಹೆತ್ತವರು ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ವೈದ್ಯರ ಬಳಿ ಕಾಲಕ್ಕೆ ಹೋಗಿ ನಿಮ್ಮ ಮಗುವಿನ ಹಲ್ಲನ್ನು ಚೆನ್ನಾಗಿಟ್ಕೊಳ್ಳಿ. ಹಲ್ಲು ವಜ್ರಕ್ಕೆ ಸಮಾನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಸುರಕ್ಷಾ ಸಂಜೀವಿನಿ
ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ ಸರಣಿ ಕಾರ್ಯಕ್ರಮದಲ್ಲಿ ಈ ವಾರ ಬಹಳ ವಿಶೇಷವಾದಂತಹ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೇವೆ. ನಮ್ಮ ಹಲ್ಲು ಮತ್ತು ಹಲ್ಲಿಗಿರುವಂತಹ ಕೆಲವೊಂದು ನಂಬಿಕೆಗಳು, ಅದನ್ನು ಕೆಲವು ಸಲ ಮೂಢನಂಬಿಕೆಗಳು ಅಂತಲೂ ಹೇಳ್ಬೋದು, ಕೆಲವು ಸಲ ನಮ್ಮ ಹಿಂದಿನವರು ಬೆಳೆಸಿಕೊಂಡು ಬಂದ ನಂಬಿಕೆಗಳು ಅಂತಲೂ ಹೇಳ್ಬೋದು. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಈ ಮಾಹಿತಿಯಲ್ಲಿ ನಮಗೆ ಈ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್, ಈಗ ನಾವು ಹೇಳುವಾಗ ಬೇರೆ ಬೇರೆ ವಿಷಯಗಳನ್ನು ಹೇಳಿದೆವು. ಸಣ್ಣದರಲ್ಲಿರುವಾಗ ಹಲ್ಲು ಕಿತ್ತಾಗ ನನಗೂ ನೆನಪಿದೆ, ನಮ್ಮ ಅಜ್ಜಿ ಹಲ್ಲು ಕಿತ್ತು ಅದನ್ನು ಸಗಣಿಯಲ್ಲಿ ಸುತ್ತಿ ಅದನ್ನು ಹಂಚಿನ ಮಾಡಿನ ಮನೆ ಅದಕ್ಕೆ ಬಿಸಾಡುವುದು. ಹಿಂದಿನವರೆಲ್ಲ ಹುಲ್ಲು ಮಾಡಿಗೆ ಎಲ್ಲ ಬಿಸಾಡ್ತಿದ್ದಾರೆ ಅಂತ ಹೇಳ್ತಾರೆ. ಇದು ಯಾಕೆ? ಇದು ಒಂದು ನಂಬಿಕೆ ಅಂತ ಹೇಳೋದು. ಹೀಗೆ ಕೆಲವೊಂದು ವಿಚಾರಗಳಲ್ಲಿ ಅವರ ಪೂರ್ವಜರು ಆ ರೀತಿ ಮಾಡಿರ್ಬೋದು. ಯಾಕೆ ಹಲ್ಲು ಹಿಂದಿನ ಕಾಲದಲ್ಲೆಲ್ಲ ದಂತವೈದ್ಯರ ಸಂಖ್ಯೆ ಕಡಿಮೆ ಇತ್ತು. ಮತ್ತು ಹಲ್ಲು ಕೀಳೋದು ಮನೆಯಲ್ಲೇ ಕೀಳುವಂಥದ್ದು. ಹಲ್ಲುಗಳನ್ನು ನಾವು, ನನಗಿನ್ನೂ ನೆನಪಾಗಿದೆ, ನಾನು ಚಿಕ್ಕದಿರುವಾಗ ಈ ಸಂಗೀಸ್ ಅಂತೇಳಿ ಬಳ್ಳಿಗಳನ್ನು ಮಾಡಿ ನೂಲುಗಳಿಂದ ಹಿಡಿದು ಹಲ್ಲಿಗೆ ಸುತ್ತ ಕಟ್ಟಿ ಅದನ್ನು ಎಳೆಯುವಂಥದ್ದು, ಅಲುಗಾಡುವ ಹಲ್ಲನ್ನು ಆ ರೀತಿ ಮಾಡ್ತಾಯಿದ್ರು. ಆಮೇಲೆ ನನ್ನ ಹಲ್ಲುಗಳನ್ನು ಅಷ್ಟೇ, ಆವಾಗೆಲ್ಲ ನಾವು ಮುಳಿ ಮನೆಯಲ್ಲಿದ್ವಿ. ಮುಳಿ ಹಲ್ಲನ್ನು ಈ ಸೆಗಣಿಯಲ್ಲಿ ಹಾಕುವಂಥದ್ದು ಅಥವಾ ಮುಳಿ ಮಾಡಿಗೆ ಹಾಕುವಂಥದ್ದು. ಆ ರೀತಿ ಹಾಕಿದರೆ ಮುಂದೆ ಬರುವ ಹಲ್ಲು ಚೆನ್ನಾಗಿ ಬರ್ತದೆ, ಬೆಳ್ಳಗಿರುವ ಹಲ್ಲು ಬರ್ತದೆ ಅಂಥೇಳಿ ನಮ್ಮ ಅಜ್ಜಿ ಅಂದರು ಹೇಳುವಂಥ ಮಾತು. ಮಣ್ಣಿಗೆ ಬಿಸಾಡಬಾರ್ದು ಅಂತ ಹೇಳಿ ಒಂದು ಕಲ್ಪನೆ ಅವ್ರದ್ದು. ಹೌದು, ಅದು ನಂಬಿಕೆ. ಈಗ ಕೆಲವೊಂದು ವಿಚಾರಗಳು ವೈದ್ಯಕೀಯ ಜಗತ್ತಿನಲ್ಲಿ ನಂಬಿಕೆಗೆ ಒಂದು ಬಹಳವಾದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಅದು ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ಬರೀ ಚಿಕಿತ್ಸೆಯಿಂದ ಎಲ್ಲ ರೋಗವನ್ನು ಗುಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ಲಾಸೆಬೋ ಅಂತ ಇದೆ, ಕೆಲವೊಮ್ಮೆ ಕೈಗುಣ ಅಂತ ಇರ್ತದೆ. ಕೆಲವರು ವೈದ್ಯರ ಮೇಲೆ ವಿಶೇಷವಾದ ನಂಬಿಕೆ ಇರುತ್ತೆ. ನಾವೆಲ್ಲ ಚಿಕ್ಕದಿರುವಾಗ ಹಳ್ಳಿಗೆ ಒಬ್ಬರೇ ವೈದ್ಯರು. ಯಾವುದೇ ಜ್ವರ, ಈಗಿನ ಹಾಗೆ ನಾಯಿ ಜ್ವರ, ಹಂದಿ ಜ್ವರ, ಕೋಳಿ ಜ್ವರ ಇರಲಿಲ್ಲ ಆವಾಗ. ಎಂಥ ಜ್ವರ ಬಂದರೂ ಒಬ್ಬರೇ ವೈದ್ಯರು. ಅವರೊಂದು ಕಷಾಯ, ಇದು ಮತ್ತು ಒಂದು 4 ಮಾತ್ರೆ ಕೊಟ್ಟರೆ ಎಲ್ಲವೂ ಗುಣವಾಗ್ತಿತ್ತು. ಆ ಒಂದು ಪ್ಲಾಸೆಬೋ ಇಫೆಕ್ಟ್. ಅವರು ಕೆಲವೊಮ್ಮೆ ಗ್ಲೂಕೋಸ್ ಮಾತ್ರೆಯನ್ನು ಕೊಟ್ಟದ್ದು ಉಂಟು, ಅದರಲ್ಲಿಯೂ ಕೆಲವೊಮ್ಮೆ ಜ್ವರ ಕಡಿಮೆ ಆಗ್ತಾಯಿತ್ತು. ಅದು ನಂಬಿಕೆ. ನಮ್ಮ ಕುಟುಂಬ ವೈದ್ಯ ಪದ್ಧತಿ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ಒಂದು ವಿಶೇಷವಾದ ವೈದ್ಯರಿಗೆ ದೇವರ ಸ್ಥಾನ ಕೊಟ್ಟಿದ್ದಾರೆ. ಈಗಲೂ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ. ಕೈಗುಣ ಅಂತ ಹೇಳ್ತೇವೆ. ಈ ರೀತಿ ಬೆಳೆದು ಬಂದಿರುವಂಥದ್ದು. ಆ ನಂಬಿಕೆಯಿಂದ ಅದನ್ನು ಈಗ ಯಾವುದು ಮುಳಿ ಹಲ್ಲಿಗೆ, ಈಗ ನಾವು ಮುಳಿ ಹುಲ್ಲಿಗೆ ಹಾಕಲಿಕ್ಕೆ ಅಂಥ ಮನೆಗಳು ಇಲ್ಲ. ಈಗೆಲ್ಲ ಟೆರೆಸ್ಗಳಿದೆ. ಮತ್ತೀಗ ಕೈಗೊಬ್ಬ ಕಾಲಿಗೊಬ್ಬರು ದಂತವೈದ್ಯರು ಇದ್ದಾರೆ. ಸೊ ಇದೆಲ್ಲ ಒಂದು ಕಾಲಕ್ಕೆ ಬದಲಾಗುತ್ತಿರುವಂಥ ಒಂದು ನಂಬಿಕೆಗಳು. ಅದನ್ನು ತಪ್ಪು ಅಂತ ನಾನು ಹೇಳಲ್ಲ. ಅದು ಒಂದು ಆ ರೀತಿಯ ಒಂದು ಸಂಪ್ರದಾಯ ನಡೆದು ಬಂದಿದೆ. ಈಗ ದಂತವೈದ್ಯರಿದ್ದಾರೆ, ಹಲ್ಲು ಕೀಳ್ತಾ ಇದ್ದಾರೆ. ಮತ್ತು ಹಲ್ಲು ಹೇಗೆ ಕಿತ್ತರು, ಎಲ್ಲೇ ಬಿಸಾಕಿದ್ರು ಸಹ ಬರುವಂಥ ಹಲ್ಲು ಕರೆಕ್ಟ್ ಜಾಗದಲ್ಲೇ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಕೆಲವೊಂದು ನಂಬಿಕೆಗಳು ಯಾಕೆ ಬೆಳೆದು ಬಂದಿದೆ ಅಂತ ಗೊತ್ತಿರುವುದಿಲ್ಲ. ಆದರೆ ಅದರ ಹಿಂದೆ ಏನೋ ಒಂದು ಅವರು ತಿಳ್ಕೊಂಡ ಸತ್ಯ ಇರ್ಬೋದು. ಆ ನಂಬಿಕೆಯಿಂದ ಒಳ್ಳೆಯದಾಗ್ತದೆ ಎನ್ನುವಂಥ ನೆಲೆಯಲ್ಲಿ ನಾವು ಅದನ್ನು ಆಚರಿಸ್ತೇವೆ. ಹಾಗೆ ಇದನ್ನು ಕೂಡ ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಅದರಿಂದ ಏನು ವ್ಯತ್ಯಾಸ ಆಗುತ್ತದೆ ಅಂತ ಹೇಳಿ ನಮಗೆ ಖಂಡಿತ ಗೊತ್ತಿಲ್ಲ. ನೀವು ಹೇಳಿದ ಹಾಗೆ ಕೆಲವೊಂದು ಸುಳ್ಳು ಹೇಳುವಾಗಲೂ ಸಹ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅಂದರೆ ಈ ನಂಬಿಕೆಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಒಳ್ಳೆಯದಾಗ್ತದೆ. ಒಳ್ಳೆಯದಾಗೋದಿದ್ರೆ, ಒಂದು ಸುಳ್ಳು ಹೇಳಿ ಏನೋ ಒಂದು ಒಳ್ಳೆಯದಾಗೋದಿದ್ರೆ ಅದರಿಂದ ನಮಗೇನು ಅಭ್ಯಂತರ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವ ನಂಬಿಕೆಗಳು ನಮಗೆ ಒಳ್ಳೆಯದು ಮಾಡ್ತಾ ಇದ್ದರೆ ಅದರಿಂದ ನಮಗೇನು ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಇದನ್ನು ಸ್ವೀಕರಿಸಿದ್ದೇವೆ. ಈಗ ಇನ್ನೂ ಒಂದು ರೀತಿಯ ಒಂದು ನಂಬಿಕೆ ಇದೆ. ಸಹಜವಾಗಿ ಓರೆಕೋಲೆಗೆ ಹಲ್ಲು ಇದ್ದರೆ, ಅಂದರೆ ವಕ್ರದಂತ ಅಂತ ನಾವು ಹೇಳ್ತೇವೆ, ಅಂತಹ ಹಲ್ಲು ಇದ್ದರೆ ನಾವನ್ನು ಬುದ್ಧಿವಂತರು ಅಂತ ಕರೀತಾರೆ. ಇದು ಸತ್ಯವ? ಇದು ನಿಜಕ್ಕೂ ಸತ್ಯವಾದ ಮಾತು ಅಲ್ಲ. ಯಾಕೆಂತೇಳಿದರೆ ಹಿಂದಿನ ಕಾಲದಲ್ಲಿ ವಕ್ರದಂತ ವೈದ್ಯರು ಕಡಿಮೆ ಇದ್ದರು, ಬರೀ ದಂತವೈದ್ಯರೇ ಕಡಿಮೆಯಲ್ಲಿದ್ದರು. ಈಗ ಅದು ವಕ್ರದಂತರು ಆರ್ಥೋಡಾಂಟಿಸ್ಟ್ ಅಂತ ಹೇಳ್ತೇವೆ. ಈ ಓರೆಕೋರೆ ಹಲ್ಲುಗಳನ್ನು ಸರಿ ಮಾಡಲಿಕ್ಕೆ ವಕ್ರದಂತ ವೈದ್ಯರು ಬೇಕಾಗತ್ತೆ. ಈ ವಕ್ರದಂತ ಸಮಸ್ಯೆ ಇರುವಾಗ ನಾವು ಪಕ್ಕದ ಹಲ್ಲುಗಳನ್ನು ಕಿತ್ತು ಅದನ್ನು ಸರಿಗೆ ಹಾಕಿ ಸರಿ ಮಾಡುವಂಥದ್ದು. ಸೊ ಆಗಿನ ಕಾಲದಲ್ಲಿ ವ್ಯವಸ್ಥೆ ಇರಲಿಲ್ಲ. ಸೊ ಓರೆಕೋರೆ ಹಲ್ಲಿದ್ದರೆ ಬುದ್ಧಿಶಾಲಿ ಅಂತ ಹೇಳಿ ಅವರು ಹೇಳಿಕೊಂಡು ಬಂದಂಥ ಮಾತು. ಅದಕ್ಕೆ ಈ ಬುದ್ಧಿಶಕ್ತಿಗೂ ಓರೆಕೋರೆ ಹಲ್ಲಿಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ಓರೆಕೋರೆ ಹಲ್ಲು ಇದ್ದರೆ ಓರಲ್ ಹೈಜೀನ್ ಮೈಂಟೈನ್ ಮಾಡಲಿಕ್ಕೆ ಕಷ್ಟ, ಹಲ್ಲು ಕ್ಲೀನ್ ಮಾಡಲಿಕ್ಕೆ ಕಷ್ಟ. ಅದರ ಸುತ್ತ ಕ್ಯಾಲ್ಕುಲೇಸ್ ಇರುವಂಥದ್ದು, ಫುಡ್ ಲಾಜ್ಮೆಂಟ್ ಆಗುವಂಥದ್ದು ಅಥವಾ ಹುಳುಕಾಗುವಂಥದ್ದು ತೊಂದರೆಗಳಿದೆ. ನಿಜವಾಗಿ ಬುದ್ಧಿವಂತರಾಗಿದ್ದರೆ ಓರೆಕೋರೆ ಹಲ್ಲುಗಳನ್ನು ದಂತವೈದ್ಯರ ಬಳಿ ಹೋಗಿ ವಕ್ರದಂತ ವೈದ್ಯರ ಬಳಿಗೆ ಸರಿಗೆ ಹಾಕಿಸಿ ಚೆನ್ನಾಗಿ ಮಾಡಿಕೊಂಡ್ರೆ ಅವನು ನಿಜವಾದ ಬುದ್ಧಿವಂತ. ಈ ಬುದ್ಧಿಶಕ್ತಿಗೂ ಓರೆಕೋರೆ ಹಲ್ಲಿಗೂ ಯಾವುದೇ ಸಂಬಂಧ ಇಲ್ಲ. ಹಿಂದಿನ ಕಾಲದಲ್ಲಿ ಸೌಲಭ್ಯ ಇರಲಿಲ್ಲ, ಆ ರೀತಿ ಹೇಳಿ ಅವರು ಸಮಾಧಾನ ಮಾಡ್ಕೊಳ್ತಾ ಇದ್ದರು. ಈಗ ಎಲ್ಲ ಸೌಲಭ್ಯವೂ ಇದೆ, ಚಿಕಿತ್ಸೆನೂ ಲಭ್ಯ ಇದೆ, ಹಣದ ತೊಂದರೆಯೂ ಇಲ್ಲ. ಸೊ ಓರೆಕೋರೆ ಹಲ್ಲಿದ್ದರೆ ಸರಿ ಮಾಡಿಸಿಕೊಳ್ಳುವುದರಲ್ಲಿ ಜಾಣತನ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇನ್ನೂ ಒಂದು ರೀತಿಯ ಮಾತು ಹೇಳ್ತಾರೆ, ಹುಟ್ಟುವಾಗಲೇ ಮಕ್ಕಳಿಗೆ ಹಲ್ಲು ಇದ್ದರೆ ಆ ಮಕ್ಕಳನ್ನು ರಾಕ್ಷಸಿ ಸ್ವಭಾವ ಅಂತ ಹೇಳಿಕೊಂಡು ಅದಕ್ಕೆ ಪ್ರಾಯಶ್ಚಿತ್ತ ಮಾಡುವುದು, ಪರಿಹಾರ ಮಾಡುವುದು, ಪೂಜೆ ಮಾಡುವುದು, ಇದೆಲ್ಲವನ್ನು ನಾವು ಕಂಡಿದ್ದೇವೆ.
ಇದು ಎಷ್ಟು ಸತ್ಯ? ಇದು ಸಹ ಒಂದು ಸತ್ಯಕ್ಕೆ ದೂರವಾದಂಥ ವಿಚಾರ ಈಗಲೂ ನಡೀತಾ ಇದೆ. ನನಗೆ ಮೊನ್ನೆ ಸರ್ ನಾನು ನೋಡಿದೆ, ಇದು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅವಿದ್ಯಾವಂತರು, ನಾನು ಅಲ್ಲಿ ಅವಿದ್ಯಾವಂತರು ಅಂತ ನಾನು ಹೇಳೋದಲ್ಲ, ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ ಕಡಿಮೆ ಇದೆಯೋ, ಅನಕ್ಷರತೆ ಜಾಸ್ತಿ ಇದೆಯೋ ಅಂತಹ ಜಾಗಗಳಲ್ಲಿ ಈಗಲೂ ಸಹ ಕೆಲವೊಮ್ಮೆ ಜನರು ನಂಬ್ತಾರೆ. ಹುಟ್ಟುವಾಗ ಸಾಮಾನ್ಯವಾಗಿ ಬಾಯಿನಲ್ಲಿ ಹಲ್ಲು ಇರುವುದಿಲ್ಲ, ಹಲ್ಲು ಬರುವುದು ಸಾಮಾನ್ಯವಾಗಿ 6 ರಿಂದ 7 ತಿಂಗಳ ಆದಮೇಲೆ ಬರುವಂಥದ್ದು. ಆದರೆ 100ರಲ್ಲಿ 1-2 ಎಕ್ಸೆಪ್ಷನ್ ಇರುತ್ತೆ. ಹುಟ್ಟುವಾಗಲೇ ನಿಯೋನೇಟಲ್ ಟೀತ್ ಅಂತ ಹೇಳ್ತೇವೆ, ನೇಟಲ್ ಟೀತ್ ಅಂತೇಳಿ, ಅದು ಹುಟ್ಟುವಾಗೆ ಮಗುವಿನಲ್ಲಿ ಕೆಳಗಿನ ಭಾಗದಲ್ಲಿ 2 ಹಲ್ಲು ಬರುವಂಥದ್ದು. ಸೊ ಅದು ಸಾಮಾನ್ಯವಾಗಿ ಅಲುಗಾಡ್ತಾ ಇರ್ತದೆ. ಆದರೆ ಅದಕ್ಕೂ ನಮ್ಮ ರಾಕ್ಷಸಿ ಸಂಭೂತತನಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ವಂಶ ಪಾರಂಪರ್ಯವಾಗಿ ಬರುವುದಲ್ಲ, ಯಾವುದೋ ಒಂದು ವೈಪರೀತ್ಯದಿಂದ ಹಲ್ಲಿನ ಬೆಳವಣಿಗೆ ಬೇಗ ಆಗಿ ಬರುವಂಥದ್ದು. ಅಂತಹ ಮಕ್ಕಳು ಬಂದ ಕುಟುಂಬಕ್ಕೆ ತೊಂದರೆ ಇದೆ, ಪೂಜೆ ಪುರಸ್ಕಾರ ಮಾಡುವಂಥದ್ದು ಅದೆಲ್ಲ ಅಗತ್ಯ ಇಲ್ಲ ಈಗಿನ ಕಾಲದಲ್ಲಿ. ಅದು ಒಂದು ನಂಬಿಕೆ ಬೆಳೆದು ಬಂದಿದೆ. ಮತ್ತು ಮಗುವಿನ ಗುಣಕ್ಕೂ ವಂಶಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಈ ಥರ ಬಂದರೆ ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳಾಗತ್ತೆ. ಈಗ ತಾಯಿಗೆ ಫೀಡ್ ಮಾಡುವಾಗ ಮಗು ಆ ಹಲ್ಲು ಹರ್ಟ್ ಆಗ್ತದೆ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ತೊಂದರೆ ಆಗುತ್ತೆ. ಸೊ ಆ ಸಂದರ್ಭಗಳಲ್ಲಿ ದಂತವೈದ್ಯರಿಗೆ ಆ ಹಲ್ಲನ್ನು ತೆಗಿಬೇಕಾಗತ್ತೆ. ಮತ್ತು ಇನ್ನೊಮ್ಮೆ ಅದು ತುಂಬ ಅಲುಗಾಡ್ತಾ ಇದ್ದರೆ ಹಾಲು ಕುಡಿಯುವಾಗ ಕೆಲವೊಮ್ಮೆ ಹಲ್ಲು ಬಿದ್ದು ಹೋಗಿ ಗಂಟ್ಲಿಗೆ ಸಿಕ್ಕಾಕೊಂಡು ಮಾರಣಾಂತಿಕ ಆಗುವ ಸಾಧ್ಯತೆಗಳು ಇದೆ. ಹಾಗೆ ಹಿಂದಿನ ಕಾಲದಲ್ಲಿ ಏನೋ ಆಗಿರ್ಬೋದು, ಏನಂದರೆ ಅಂತಹ ಮಗುವಿಗೆ ಫೀಡ್ ಮಾಡುವಾಗ ಅಲುಗಾಡುವ ಹಲ್ಲು ಹೊಟ್ಟೆಗೆ ಹೋಗಿ ಮಗು ಸತ್ತು ಆಮೇಲೆ ಅದೇನೋ ತೊಂದರೆ ಆಗಿದೆ ಅಂತೇಳಿ ಆ ರೀತಿ ತಪ್ಪು ಕಲ್ಪನೆ ಬಂದಿರುವ ಸಾಧ್ಯತೆ, ಆ ತಪ್ಪು ಕಲ್ಪನೆಯಿಂದ ನಂಬಿಕೆ ಬೆಳೆದು ಬಂದಿರುವ ಸಾಧ್ಯತೆ ಎಲ್ಲೋ 1-2 ಇನ್ಸಿಡೆಂಟಿಂದ ಆ ಥರ ಆಗಿರ್ಬೋದು ಹೊರತು ಬೇರೆ ಯಾವುದೇ ತೊಂದರೆ ಇಲ್ಲ. ಅಂತಹ ನಿಯೋನೇಟಲ್ ಟೀತ್ ಹುಟ್ಟುವಾಗಲೇ ಹಲ್ಲಿದ್ದರೆ ದಂತವೈದ್ಯರ ಬಳಿ ತೋರಿಸಿ ಅದು ಗಟ್ಟಿ ಇದೆಯೋ ಇಲ್ಲೋ ಅಂತ ನೋಡ್ಕೋಬೇಕು. ಮತ್ತು ತಾಯಿಗೆ ತೊಂದರೆ ಆಗ್ತಾ ಇದ್ದರೆ ಫೀಡ್ ಮಾಡುವಾಗ ಅದನ್ನು ತೆಗೆಸಿಕೊಳ್ಳುವುದು ಉತ್ತಮ. ಅದು ಮುಂದೆ ಬರ್ತದ ಇಲ್ವೋ ಅಂತ ಹೇಳಿ ಅದನ್ನು ನೋಡಿ ಚಿಕಿತ್ಸೆ ಮಾಡಿ ದಂತವೈದ್ಯರ ಬಳಿ ತೋರಿಸಿದರೆ ಅವರು ಸೂಕ್ತ ನಿರ್ಧಾರವನ್ನು ಸಕಾಲದಲ್ಲಿ ತೆಗೆದುಕೊಳ್ತಾರೆ. ಆ ವಂಶಕ್ಕೂ ರಾಕ್ಷಸಿತನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಕೆಟಗೋರಿಕಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪಸುಕುರಲ್ನ ವಿಶೇಷ ಸರಣಿ ಕಾರ್ಯಕ್ರಮ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಈ ಕೈಪಿಡಿಯಲ್ಲಿ ಹಲ್ಲು ಮತ್ತು ಹಲ್ಲಿಗಿರ ಇರುವಂತಹ ನಂಬಿಕೆಗಳು, ಹಲ್ಲಿನ ಹಿಂದೆ ಇರುವಂತಹ ನಂಬಿಕೆಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ನೀವೆಲ್ಲ ಹೇಳಿದಿರಿ ಹಲ್ಲು, ಅದರಿಂದ ಅದಕ್ಕೂ ಮತ್ತು ನಂಬಿಕೆಗಳಿಗೆ ಯಾವುದೇ ಸಂಬಂಧ ಇಲ್ಲ, ಅದು ಸಹಜವಾಗಿಯೇ ಇರ್ತದೆ ಅಂತ ಹೇಳಿಕೊಂಡು. ಈಗ ಮತ್ತೂ ಒಂದು ನಂಬಿಕೆ ಯಾವುದಿದೆ ಅಂತ ಹೇಳಿದರೆ ಹಲ್ಲು ಉಜ್ಜುವಂತಹ ಕ್ರಮ. ನಮ್ಮ ಹಿಂದಿನವರೆಲ್ಲ ಇದ್ದಿಲು, ಉಪ್ಪು, ಬೇವಿನ ಕಡ್ಡಿ ಈ ರೀತಿಯ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸಿಕೊಂಡು ಅವರು ಬಹುಶಃ 90, 98, 100 ಆಗುವವರೆಗೂ ಅವರ ಹಲ್ಲುಗಳು ಸುರಕ್ಷಿತವಾಗಿದ್ದವು. ಈಗ ಇದೆಲ್ಲ ಉಪಯೋಗಿಸೋದ್ರಿಂದ, ಟೂತ್ಪೇಸ್ಟ್ ಉಪಯೋಗಿಸಿದ್ರೆ ಅಲ್ಲಿಗೆ ತೊಂದರೆ ಆಗ್ತಾಯಿದೆ, ಹಲ್ಲಿನ ಪದರಗಳು ಹಾಳಾಗ್ತಾಯಿವೆ, ಈ ರೀತಿಯ ಒಂದು ಮಾತುಗಳು ಕೇಳಿ ಬರ್ತಾಯಿವೆ. ಇದೆಷ್ಟು ಸತ್ಯ? ನೋಡಿ, ಹಿಂದಿನ ಕಾಲದಲ್ಲಿ ಟೂತ್ ಬ್ರಷ್ ಇರಲಿಲ್ಲ, ಟೂತ್ ಪೇಸ್ಟ್ಗಳು ಇರಲಿಲ್ಲ, ದಂತವೈದ್ಯರು ಇರಲಿಲ್ಲ. ಆಗೆಲ್ಲ ಇದ್ದದ್ದು ನಮ್ಮ ಪೂರ್ವಜರು, ಅಜ್ಜಂದಿರು, ಮುತ್ತಜ್ಜರು, ಅಜ್ಜಿಯಂದಿರೆಲ್ಲ ಬೇವಿನ ಕಡ್ಡಿ ಮತ್ತು ಗೇರುವಿನ ಎಲೆ, ಮಾವಿನ ಸೊಪ್ಪು ಇಂತಹ ವಸ್ತುಗಳನ್ನು, ಉಪ್ಪು ಹಾಕಿದ್ದು, ಇದ್ದಿಲುಗಳನ್ನು ಹಾಕಿ ಉಪಯೋಗಿಸ್ತಾ ಇದ್ದರು. ಆ ಸಂದರ್ಭಗಳಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ಟೂತ್ ಪೌಡ್ರ್ ಇತ್ತು. ಈಗ ಟೂತ್ ಪೇಸ್ಟ್ ಬಂದಿದೆ. ಕಳೆದಂತೆ ಕಾಲಕ್ರಮೇಣ ಹೊಸ ವೈಜ್ಞಾನಿಕತೆ, ಹೊಸ ಆವಿಷ್ಕಾರಗಳು ಬರ್ತದೆ. ಈಗ ಪೇಸ್ಟ್ ಬರ್ತಾ ಇದೆ. ಅದು ಹಿಂದಿನ ಕಾಲದಲ್ಲಿ ಅದರ ಸೌಲಭ್ಯ ಇರಲಿಲ್ಲ. ಹಾಗಂತೇಳಿ ಅದು ಒಳ್ಳೆಯದು ಅಂತ ಈಗ ನಾವು ಹೇಳೋಕ್ಕಾಗಲ್ಲ. ಹಾಗೆ ಸೌಲಭ್ಯನೂ ಇರಲಿಲ್ಲ, ದಂತವೈದ್ಯರು ಇರಲಿಲ್ಲ. ಮತ್ತು ಆಗಿನ ಕಾಲದಲ್ಲಿ ಈಗ ಒಂದು ಮಾತು ಬರ್ತದೆ, ಅವರು ಅಂಥದ್ದು ಯೂಸ್ ಮಾಡಿ 100 ವರ್ಷದವರೆಗೆ ಹಲ್ಲು ಇತ್ತು ಅಂತೇಳಿ. ಈಗಲೂ ಸಹ 100 ವರ್ಷದವರೆಗೆ ಹಲ್ಲು ಇರುವವರು ಇದ್ದಾರೆ. ಟೂತ್ ಪೇಸ್ಟ್ ಉಜ್ಜಿ ಹಲ್ಲು ಚೆನ್ನಾಗಿ ಇಟ್ಕೊಂಡವರು ಇದ್ದಾರೆ. ಆದರೆ ಅದರಿಂದಾಗಿ ಹಲ್ಲು ಉಳಿದದ್ದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಅವರು ತಿನ್ನುವ ಆಹಾರನೂ ಹಾಗೆ ಇತ್ತು. ತುಂಬ ಸೆಲ್ಫ್ ಕ್ಲೆನ್ಸಿಂಗ್ ಇರುವಂಥ ಆಹಾರ ಪದ್ಧತಿಯಲ್ಲಿ ಇತ್ತು. ಗೆಡ್ಡೆ ಗೆಣಸುಗಳನ್ನು, ತರಕಾರಿಗಳನ್ನೆಲ್ಲ ಜಾಸ್ತಿ ತಿಂತಾಯಿದ್ರು. ಅವರ ಸ್ಟಿಕ್ಕಿ ಫುಡ್ಗಳು, ಜಂಕ್ ಫುಡ್ಗಳೆಲ್ಲ ಇರಲಿಲ್ಲ. ಸೆಲ್ಫ್ ಕ್ಲೆನ್ಸಿಂಗ್ ಆ್ಯಕ್ಷನ್ ಇತ್ತು. ಮತ್ತು ಎಲ್ಲ ಕುಡಿಯುವ ನೀರು, ತಿನ್ನುವ ಆಹಾರ ಎಲ್ಲ ಪರಿಶುದ್ಧವಾಗಿತ್ತು. ಈಗೆಲ್ಲ ನಾವು ಕುಡಿಯುವ ನೀರು ಕಲುಷಿತವಾಗಿದೆ, ನಮ್ಮ ವಾತಾವರಣ ಕಲುಷಿತವಾಗಿದೆ, ನಾವು ತಿನ್ನುವ ಆಹಾರ ಜಂಕ್ ಫುಡ್ಗಳು. ಆಗಿನ ಕಾಲದಲ್ಲಿ ಚಾಕ್ಲೇಟೇ ಇರಲಿಲ್ಲ, ಈಗೆಲ್ಲ ಚಾಕ್ಲೇಟ್ಗಳು ಜಾಸ್ತಿ ಇರ್ತಾ ಇದೆ. ಅಂಟು ಪದಾರ್ಥಗಳು, ಜಿಗುಟು ಪದಾರ್ಥಗಳು ಜಾಸ್ತಿ ಇದೆ. ಸೊ ಈ ಎಲ್ಲ ಕಾರಣಗಳಿಂದ ಹಲ್ಲು ಹಾಳಾಗುವಂಥದ್ದು. ಅದಕ್ಕೆ ನಾವು ಈ ಗೇರಿನ ಸೊಪ್ಪು ಇದು ಅಥವಾ ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜಿದರೆ ಒಳ್ಳೆಯದು ಅಂತ ಹೇಳೋ ಮಾತು ಸರಿಯಾದ ಮಾತಲ್ಲ. ಈಗ ಏನು ಟೂತ್ ಪೇಸ್ಟ್ ಇದೆ, ಟೂತ್ ಬ್ರಷ್
ಈಗಿನ ಕಾಲಕ್ಕೆ ಅದು ಪರಿಪೂರ್ಣ, ಅದನ್ನು ಯೂಸ್ ಮಾಡಿ. ಮತ್ತು ಕೆಲವೊಂದು ಪತ್ರಿಕೆಗಳಲ್ಲಿ ಕೆಲವೊಂದು ಕಡೆ ಅದರಲ್ಲಿ ರಾಸಾಯನಿಕ ಇದೆ, ವಿಷಕಾರಕ ಇದೆ, ಅದರಲ್ಲಿ ಕ್ಯಾನ್ಸರ್ ಬರ್ತದೆ, ಹಾಗೆಲ್ಲ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ. ಅದೆಲ್ಲ ಒಪ್ಪತಕ್ಕ ವಿಚಾರ ಅಲ್ಲ. ಯಾಕೆಂತ ಹೇಳಿದರೆ ಒಂದು ಅಂಕಿಅಂಶಗಳ ಪ್ರಕಾರ ಕೋಟ್ಯಾಂತರ ಜನ ದಿನಂಪ್ರತಿ ಹಲ್ಲುಜ್ಜುತ್ತಾರೆ, ಟೂತ್ಬ್ರಷ್ ಟೂತ್ಪೇಸ್ಟ್ ಯೂಸ್ ಮಾಡ್ತಾರೆ. ಹಾಗೆ ಕ್ಯಾನ್ಸರ್ ಬರೋದಿದ್ದರೆ ಎಲ್ಲರಿಗೂ ಕ್ಯಾನ್ಸರ್ ಬರ್ಬೋದಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರಣದಿಂದ ಕ್ಯಾನ್ಸರ್ ಒಂದು ಪರ್ಟಿಕ್ಯುಲರ್ ಕಾರಣದಿಂದ ಬರೋದಿಲ್ಲ, ಹಲವು ಕಾರಣಗಳಿಂದ ಬರ್ತದೆ. ಅದರಲ್ಲಿ ಯಾವುದೋ ಒಂದು ಕೆಮಿಕಲ್ ಇದೆ, ಅದರಲ್ಲಿ ಕ್ಯಾನ್ಸರ್ ಬರ್ತದೆ ಅಂತ ನಾವು ಒಪ್ಪತಕ್ಕ ವಿಚಾರ ಅಲ್ಲ. ಅದು ಸಂಶೋಧನೆಗಳಿಂದ ಎವಿಡೆನ್ಸ್ ಬೇಸ್ಡ್, ಯಾರೋ ಒಬ್ಬರಿಗೆ ಅದರಿಂದಲೇ ಆಗಿ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರೆ ಅದನ್ನು ಸಂಶೋಧನೆಗಳ ಮುಖಾಂತರ ಪೂರಕವಾದ ಮಾಹಿತಿ ನೀಡಿದರೆ ಒಪ್ಪತಕ್ಕದ್ದು. ಈಗಿನ ಕಾಲಕ್ಕೆ ಟೂತ್ಪೇಸ್ಟ್ ಮತ್ತು ಟೂತ್ಬ್ರಷು ಸಕಾಲಿಕವಾಗಿ ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದ ಯೂಸ್ ಮಾಡಲೇಬೇಕು. ಹಾಗೆ ಮಾಡಿದರೆ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಮತ್ತು ಈಗ ನಾವು ಬೇವಿನ ಕಡ್ಡಿ ಹುಡುಕಿದರೂ ಸಿಗಲಿಕ್ಕಿಲ್ಲ. ನಾವು ಗೇರು ಎಲೆ ಬೇಕು ಅಂತ ಹೇಳಿದರೆ ನಾವು ಯಾವುದೋ ಹಳ್ಳಿಗೆ ಹೋಗಿ ಹಲ್ಲುಜ್ಜಬೇಕು. ಅದೆಲ್ಲ ಈಗ ಪ್ರಾಕ್ಟಿಕಲು ಅಲ್ಲ. ಮತ್ತು ಇದ್ದಿಲು ನಮಗೆ ಎಲ್ಲಿ ಯಾರು ಸಿಗ್ತದಾ? ಇದ್ದಿಲು ಎಲ್ಲೂ ಸಿಗಲಿಕ್ಕಿಲ್ಲ. ಅದು ಬೇಕು ಅಂತ ಹೇಳಿದರೂ ನಮಗೆ ಸಿಗಿಲ್ಲ. ಆ ಕಾಲಕ್ಕೆ ಅದು ಪೂರಕವಾಗಿತ್ತು, ಈಗಿನ ಕಾಲಕ್ಕೆ ಇದು ಪೂರಕ. ನಾವು ಆವಾಗ ಅದು ಮಾಡಿದ್ದು ಸರಿ, ಈಗಿನ ಕಾಲಕ್ಕೆ ಇದು ಮಾಡಿದ್ದು ಸರಿ. ಹಾಗೆಂತೇಳಿ ಅದುವೇ ಒಳ್ಳೆಯದು ಅಂತ ಹೇಳೋಕ್ಕೆ ಅಲ್ಲ. ಈಗ ಟೂತ್ಬ್ರಷ್ ಮತ್ತು ಟೂತ್ಪೇಸ್ಟ್ ಟೂತ್ಬ್ರಷ್ ಯೂಸ್ ಮಾಡೋದು ಜಾಣತನ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಕಾಲಕ್ಕೆ ನಮ್ಮ ಪರಿಕರಗಳು ಬದಲಾದಾಗೆ ಇದು ಕೂಡ ಬದಲಾಗಿದೆ. ಆಗ ಸೌಲಭ್ಯ ಇರಲಿಲ್ಲ, ಅದರಲ್ಲಿ ಅವರ ಸೌಲಭ್ಯವನ್ನು ಕಂಡುಕೊಂಡಿದ್ರು. ಈಗ ನಮಗೆ ಟೂತ್ಬ್ರಷ್ ಪೇಸ್ಟಿನ ಸೌಲಭ್ಯ ಇದೆ, ಅದರಿಂದಲೂ ನಷ್ಟ ಏನಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಮತ್ತೊಂದು ಮಾತು ಹೇಳುವಾಗ ಕೆಲವರೆಲ್ಲ ಬಾಯಿ ಕ್ಲೀನ್ ಮಾಡುವ ವಿಷಯದಲ್ಲಿ ಬಹಳ ಮುಜುಗರ ಇರ್ತದೆ ಕೆಲವರಿಗೆ, ಅಥವಾ ಇದರಿಂದ ಹಾಳಾಗ್ತದೆ, ಹಲ್ಲಿನ ಪದರ ಹಾಳಾಗ್ತದೆ, ಹಲ್ಲಿಗೆ ತೊಂದರೆ ಆಗ್ತದೆ, ಎಲ್ಲ ನಂಬಿಕೆಗಳಿವೆ. ಇದೆಲ್ಲ ಎಷ್ಟು ಸತ್ಯ? ಇದು ಸಹ ತಪ್ಪು ಕಲ್ಪನೆ. ಹಿಂದಿನ ಕಾಲದಲ್ಲೆಲ್ಲ ಹಲ್ಲು ಕ್ಲೀನ್ ಮಾಡುವಂಥದ್ದು ದಂತವೈದ್ಯರು ಇರಲಿಲ್ಲ. ಹಲ್ಲು ಕ್ಲೀನ್ ಮಾಡುವಾಗ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾಯಿದ್ರು. ಆವಾಗ ಹಲ್ಲಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಇತ್ತು, ಮೊಸಡಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇತ್ತು. ಈಗ ಎಲ್ಲ ಹಲ್ಲು ಕ್ಲೀನ್ ಮಾಡೋದು ಅಂತ ಹೇಳಿದರೆ ವಿಶೇಷವಾದ ಅಲ್ಟ್ರಾಸಾನಿಕ್ ವೈಬ್ರೇಷನ್ ಇದೆ, ಅಲ್ಟ್ರಾಸಾನಿಕ್ ಸ್ಕೇಲರ್, ಬಹಳ ವೇಗವಾಗಿ ಶಬ್ದಾತೀತವಾಗಿ ಒಂದು ಇನ್ಸ್ಟ್ರೂಮೆಂಟ್ ಮೂವ್ ಆಗ್ತಾ ಇರ್ತದೆ, ನೀರು ವೇಗವಾಗಿ ಬರ್ತಾ ಇರ್ತದೆ. ಹಲ್ಲಿಗೆ ಒಂದು ಸಣ್ಣ ಸ್ಕ್ರ್ಯಾಚ್ ಸಹ ಆಗೋದಿಲ್ಲ. ಹಲ್ಲಿನ ಸುತ್ತ ಪಾಚಿ ಕಟ್ಟಿರ್ತದೆ, ಕ್ಯಾಲ್ಕುಲಸ್ ಇರ್ತದೆ, ದಂತಕಿಟ್ಟ ಅಂತ ಹೇಳ್ತೇವೆ. ಅದರಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿರುತ್ತೆ. ರೆಗ್ಯುಲರ್ ಆಗಿ 6 ತಿಂಗಳಿಗೊಮ್ಮೆ ಹಲ್ಲು ಕ್ಲೀನ್ ಮಾಡಿಸಲೇಬೇಕು. ಈ ಹ್ಯಾಂಡ್ ಸ್ಕೇಲಿಂಗ್ ಯಾರೂ ಮಾಡಲ್ಲ, ಅಲ್ಟ್ರಾಸಾನಿಕ್ ಸ್ಕೇಲರಿಂದ ಮಾಡುವಂಥದ್ದು. ಹೀಗೆ ಮಾಡಿಸೋದ್ರಿಂದ ಹಲ್ಲಿನ ಆರೋಗ್ಯ ಜಾಸ್ತಿ ಆಗ್ತದೆ, ಹಲ್ಲಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಯಾವುದೇ ನಿರ್ಭೀತಿ ಇಲ್ಲದೆ ಹಲ್ಲುಗಳನ್ನು 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ತೋರಿಸಿ ವರ್ಷಕ್ಕೊಮ್ಮೆ ಆದರೂ ಹಲ್ಲು ಕ್ಲೀನ್ ಮಾಡಿಸಿಕೊಳ್ಳಿ. ಹಾಗೆ ಮಾಡಿದರೆ ಸಂಶೋಧನೆಗಳಿಂದಲೂ ಪ್ರೂವ್ ಆಗಿದೆ, ಹಲ್ಲಿನ ಒಸಡಿನ ಆರೋಗ್ಯ ಚೆನ್ನಾಗಿ ಇರುವವರಿಗೆ ಹಾರ್ಟ್ ಅಟ್ಯಾಕ್ ಆಗುವುದಿಲ್ಲ. ಹಲ್ಲಿನ ಒಸಡಿನ ಆರೋಗ್ಯ ಸರಿ ಇಲ್ಲದವರಿಗೆ 50% ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಇದು ಲ್ಯಾನ್ಸೆಟ್ ಎನ್ನುವ ಬ್ರಿಟಿಷ್ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. ಸೊ ನಿಮಗೆ ಹೃದಯಾಘಾತ ಆಗಬಾರ್ದು ಅಂತ ಹೇಳಿದರೆ ಹಲ್ಲು ಕ್ಲೀನ್ ಮಾಡಿಸಿ, ಹಲ್ಲನ್ನು ಚೆನ್ನಾಗಿ ಇಟ್ಕೊಳ್ಳಿ, 100 ವರ್ಷ ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ಇಚ್ಛೆಪಡ್ತೇನೆ. ಹಲ್ಲಿನ ಬಗ್ಗೆ ಇನ್ನೊಂದು ನಂಬಿಕೆ ಅಂತ ಹೇಳಿದರೆ, ನಾವು ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಈ ಎಲೆ ಅಡಿಕೆ ತಾಂಬೂಲ ಸೇವನೆ ಮಾಡುವಂತಹ ಒಂದು ಪರಿಪಾಠ ಇರ್ತದೆ. ಇದರಿಂದಾಗಿ ಹಲ್ಲು ನೋವು ಕಡಿಮೆ ಆಗ್ತದೆ ಎನ್ನುವಂತಹ ನಂಬಿಕೆಯೂ ಇದೆ. ಹಲ್ಲು ನೋವು ಬರುವುದಿಲ್ಲ, ಎಲೆ ಅಡಿಕೆ ಕ್ರಮೇಣ ನಿರಂತರವಾಗಿ ತಿನ್ನುವುದರಿಂದ ಇಂತಹ ನೋವೆಲ್ಲ ಬರುವುದಿಲ್ಲ ಹೇಳುವಂಥದ್ದು, ಇದೆಲ್ಲ ಎಷ್ಟು ಸರಿ? ಅದು ನೋಡಿ, ಹಿಂದಿನ ಕಾಲದಲ್ಲಿ ದಂತವೈದ್ಯರು ಇರಲಿಲ್ಲ. ಹಲ್ಲು ನೋವು ಬಂದಾಗ ಯಾವುದೋ ಪೇಟೆಗೆ, ಈಗ ಹಳ್ಳಿ ಸುಳ್ಯ ಬೆಳ್ಳಾರೆ ಅಂತ ಗ್ರಾಮೀಣ ಪ್ರದೇಶಗಳಿಂದ ಹಲ್ಲು ನೋವು ಬಂದರೆ ಮಂಗಳೂರಿಗೆ ಬರುವ 1 ದಿನ ಬೇಕು ಅವರಿಗೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗಬೇಕಾದ್ರೆ. ಸೊ ದಂತವೈದ್ಯರು ಇರಲಿಲ್ಲ, ಸೂಕ್ತವಾದಂಥ ಸೌಲಭ್ಯನೂ ಇರಲಿಲ್ಲ. ಆವಾಗ ಏನು ಮಾಡ್ತಾಯಿದ್ರು, ಎಲೆ ಅಡಿಕೆ ತಿನ್ನುವ ಒಂದು ಪರಿಪಾಠವನ್ನು. ಅದು ಏನಾಗಿದೆ ಅಂದರೆ, ಯಾರೋ ಒಬ್ಬರಿಗೆ ಒಂದು ಎಲೆ ಅಡಿಕೆ ತಿಂದು ಹಲ್ಲು ನೋವು ಕಡಿಮೆ ಆಗಿರೋದನ್ನು ಈ ಎಂಕ ಕೂಳಿಬೇನೆ ಬರ್ಪುಣ ಅಂಚಾತಿಯಾನು ಬಚ್ಚಿರೋ ಜೈನ್ ಪುಣ ಅಂತೇಳಿ ಅದೊಂದು ಪರಿಪಾಠವಾಗಿ ಬೆಳೆದಿದೆ. ಹಾಗೆ ಅಂತೇಳಿ ಎಲೆ ಅಡಿಕೆ ತಿಂದವರಿಗೆಲ್ಲ ಹಲ್ಲು ನೋವು ಬರಬಾರ್ದು, ಹೊಗೆ ಸೊಪ್ಪು ತಿಂದವರಿಗೆ ಅಂತೇಳಿ ಏನಿಲ್ಲ. ನಾನು ಎಷ್ಟೋ ಜನರಿಗೆ ಎಲೆ ಅಡಿಕೆ ತಿನ್ನುವವರು, ತಾಂಬೂಲ ತಿನ್ನುವವರು, ತಾಂಬೂಲ ಯಾವಾಗಾದ್ರು ಫಂಕ್ಷನ್ ಆದಾಗ ತಿನ್ನುವಂಥದ್ದು. ಹೊಗೆ ಸೊಪ್ಪು ಬಹಳ ಅಪಾಯಕಾರಿ, ಹೊಗೆ ಸೊಪ್ಪುನಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಅಡಿಕೆಯಿಂದಲೂ ಸಹ ಅಷ್ಟೇ, ರೆಗ್ಯುಲರ್ ಆಗಿ ಅಡಿಕೆ ತಿನ್ನುವುದರಿಂದ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಮತ್ತು ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ. ನೀವೇ ಆಲೋಚನೆ ಮಾಡಿ, ನಿಮಗೆ ಎಲೆ ಅಡಿಕೆ ತಿಂದು ಹೊಗೆ ಸೊಪ್ಪು ತಿಂದು ಕ್ಯಾನ್ಸರ್ ಬರೋದು ಇಷ್ಟವಾ, ಹಲ್ಲು ನೋವು ಇಷ್ಟವಾ ಅಂತೇಳಿ. ಹಲ್ಲು ನೋವಾದರೂ ಸಹಿಸ್ಬೋದು, ಕ್ಯಾನ್ಸರ್ ಬಂದರೆ ನಾನು ಹೇಳಿದ್ದು. ಆದ ಕಾರಣ ಹಲ್ಲು ನೋವು ಬರಬಾರದು ಅಂತ ಹೇಳಿ ಎಲೆ ಅಡಿಕೆ ತಿನ್ನುವುದು ಮೂರ್ಖತನದ ಪರಮಾವಧಿ. ನಿಮಗೆ ಹಲ್ಲು ನೋವು ಬಂದರೆ ದಂತವೈದ್ಯರಿದ್ದಾರೆ. ಈಗ ನೀವು ಎಡವು ಇದ್ದರೆ ದಂತವೈದ್ಯರ ಬಳಿ ಬೀಳ್ತೀರ, ಅಷ್ಟೊಂದು ದಂತವೈದ್ಯರಿದ್ದಾರೆ ಈಗ ನಮ್ಮಲ್ಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಒಂದೊಂದು ಬೀದಿಯಲ್ಲಿ 4 ದಂತವೈದ್ಯರಿದ್ದಾರೆ. ಸೊ ನಿಮಗೆ ಹಲ್ಲು ನೋವು ಬಂದರೆ ನೀವು ಎಲೆ ಅಡಿಕೆ ತಿನ್ನುವಂಥ ಎಕ್ಸ್ಕ್ಯೂಸು ಮೂರ್ಖತನದ ಪರಮಾವಧಿ. ನಮ್ಮ ಬಳಿ ಬನ್ನಿ, ನಾವಿದ್ದೇವೆ. ಯಾವ ಕಾರಣಕ್ಕೆ ಹಲ್ಲು ನೋವು ಬಂದಿದೆ ಅದನ್ನು ನಾವು ಚಿಕಿತ್ಸೆ ಮಾಡ್ತೇವೆ.
ಎಲೆ ತಾಂಬೂಲ ವರ್ಷಕ್ಕೊಮ್ಮೆ ಫಂಕ್ಷನ್ ಆದಮೇಲೆ ತಿನ್ನೋದು ಬೇಡ ಅಂತ ನಾನು ಹೇಳಲ್ಲ, ನಾವು ತಿಂತೇವೆ ಯಾವಾಗಾದ್ರೊಮ್ಮೆ. ಆದರೆ ನಿರಂತರವಾಗಿ ರೆಗ್ಯುಲರ್ ಆಗಿ ನೀವು ಎಲೆ ಅಡಿಕೆ ತಿಂತಾ ಇದ್ದರೆ, ಹೊಗೆ ಸೊಪ್ಪು ಸೇವನೆ ಮಾಡ್ತಾ ಇದ್ದರೆ ಖಂಡಿತವಾಗಿ ಒಂದು ದಿವಸ ನಿಮ್ಮ ಬಾಯಿನಲ್ಲಿ ಗೆಡ್ಡೆ ಬೆಳೀತದೆ, ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ಆದ ಕಾರಣ ಹಲ್ಲು ನೋವಿಗೆ ದಂತವೈದ್ಯರ ಬಳಿ ಹೋಗಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ರೀತಿಯಲ್ಲಿ ಈಗ ಸತ್ತವರ ಹಲ್ಲುಗಳನ್ನು ನಮ್ಮ ಕೃತಕ ದಂತಪಂಕ್ತಿಗೆ ಉಪಯೋಗ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಇದೆ. ಕೃತಕ ದಂತಪಂಕ್ತಿಯ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ದೇವೆ. ಈ ಕೃತಕ ದಂತಪಂಕ್ತಿಯಲ್ಲಿ ಸತ್ತವರ ಹಲ್ಲು ಉಪಯೋಗಿಸುವ ಸತ್ಯವ? ಖಂಡಿತವಾಗಿಲ್ಲ. ಇದು ಯಾರೋ ಒಂದು ಹೇಳಿದ ಮಾತನ್ನು ಅದನ್ನು ಯಾರೋ ಒಬ್ಬರು ಗಟ್ಟಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಹೊರತು, ನಮಗೆ ಆರ್ಟಿಫಿಷಿಯಲ್ ಟೂತನ್ನು ಎಕ್ರಲಿಕ್ ಅಂತ ಹೇಳೋ ಒಂದು ಪ್ಲಾಸ್ಟಿಕ್ನಿಂದ ಮಾಡುವಂಥದ್ದು. ಹಿಂದಿನ ಕಾಲದಲ್ಲಿ ಎಕ್ರಲಿಕ್, ಈಗ ಸಿರಾಮಿಕ್, ಪಿಂಗಾಣಿ ಅಂತ ಹೇಳ್ತೇವೆ. ಸಿರಾಮಿಕ್ ಹಲ್ಲುಗಳು ಬಂದಿದೆ, ಬಹಳ ಬೆಲೆ ಬಾಳುವಂಥ ಹಲ್ಲುಗಳು. ತುಂಬ ವರ್ಷಗಳ ಕಾಲ ಹಲ್ಲಿಗೆ ಡ್ಯಾಮೇಜ್ ಆಗೋದಿಲ್ಲ, ಕಲರ್ ಚೇಂಜ್ ಆಗೋದಿಲ್ಲ. ಒಬ್ಬ ಸತ್ತ ವ್ಯಕ್ತಿಯ ಹಲ್ಲಿನ ತೆಗೆದು ನಾವು ಯಾರೂ ಯೂಸ್ ಮಾಡೋದಿಲ್ಲ. ಒಬ್ಬ ವ್ಯಕ್ತಿ ಸತ್ತಾಗ ಹಲ್ಲು ಸಹ ಹೋಯಿತು, ಅದನ್ನು ಏನು ಮಾಡೋಕ್ಕಾಗಲ್ಲ. ಅದನ್ನು ಕಿತ್ತ ಹಲ್ಲನ್ನು ನಾವು ಕೇಳ್ತಾರೆ, ನೀವು ಯಾಕೆ ಕಿತ್ತ ಹಲ್ಲನ್ನು ಬಾಟ್ಲಲ್ಲಿ ಹಾಕಿಡ್ತೀವಿ ಅಂತೇಳಿ. ನಾವು ಕಲಿಯುವಾಗ ನಾವು ಡೈರೆಕ್ಟ್ ಪೇಷಂಟ್ ಮೇಲೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ನಾವು ಕಿತ್ತ ಹಲ್ಲನ್ನು ತೆಗೆದು ಇಟ್ಕೊಳ್ತೇವೆ. ನಮ್ಮಲ್ಲಿ BDS ಮಾಡುವಂಥ ಹಲ್ಲಿನ ದಂತವೈದ್ಯಕೀಯ ಶಾಸ್ತ್ರ ಕಲಿಯುವಂಥ ವಿದ್ಯಾರ್ಥಿಗಳು ಬರ್ತಾರೆ, ಅದರಲ್ಲಿ ತೂತು ಮಾಡಿ ಅದರಲ್ಲಿ ಕ್ಯಾವಿಟಿ ಮಾಡಿ ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಈ ಕಿತ್ತ ಹಲ್ಲನ್ನು ಬಳಸ್ತೇವೆ ಹೊರತು ನಾವು ಈ ಸತ್ತ ವ್ಯಕ್ತಿಯ ಹಲ್ಲನ್ನು ಯಾವುದೇ ಕಾರಣಕ್ಕೆ ಯೂಸ್ ಮಾಡೋದಿಲ್ಲ. ಅದು ಬೇರೆಯೇ ಅಕ್ರಿಲಿಕ್ ಮತ್ತು ಸಿರಾಮಿಕ್ ಅಂತ ವಸ್ತುವನ್ನು ಮಾಡುವಂಥದ್ದು. ಯಾವುದೇ ರೀತಿಯ ಸಂಶಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಆರ್ಟಿಫಿಷಿಯಲ್ ಹಲ್ಲುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಅದನ್ನು ಮಾತ್ರ ನಾವು ಯೂಸ್ ಮಾಡುವಂಥದ್ದು. ಒಬ್ಬ ವ್ಯಕ್ತಿಯ ಹಲ್ಲನ್ನು ಇನ್ನೊಬ್ಬರಿಗೆ ಬಳಸುವಂಥ ಸಾಧ್ಯತೆಯೇ ಇಲ್ಲ, ಬಳಸಲೂಬಾರದು, ಬಳಸುವುದೂ ಇಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ನಮ್ಮ ಬಾಯಿ, ಹಲ್ಲು ಮತ್ತು ಅದರ ಹಿಂದಿರುವ ನಂಬಿಕೆಗಳು, ಕೆಲವೊಂದು ಮೂಢನಂಬಿಕೆಗಳು, ಕೆಲವೊಂದು ಹಿಂದಿನಿಂದ ಬಂದ ನಂಬಿಕೆಗಳು, ಈ ವಿಷಯದ ಬಗ್ಗೆ ಬಹಳ ಸ್ವಾರಸ್ಯಕರವಾದಂತಹ ವಿಷಯ ಇದು. ಮಾತನಾಡಿದರೆ ಎಷ್ಟೋ ವಿಷಯಗಳಿದೆ ಇದರಲ್ಲಿ ಮಾತನಾಡಲಿಕ್ಕೆ, ಆದರೆ ಸಮಯದ ಮಿತಿಯಲ್ಲಿ ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.